ಹಲೋ ನಮಸ್ತೆ ಎಲ್ರಿಗೂ ಹೇಗಿದ್ದೀರಿ ಎಲ್ಲ. ಒಂಚೂರು ಕೆಮಿಕಲ್ ಇರುವಂಥ ಹೇರ್ ಡೈನ ಉಪಯೋಗ ಮಾಡ್ಕೊಳ್ಳೋದಾಗೆ ನ್ಯಾಚುರಲ್ ಆಗಿ ಮನೆಯಲ್ಲಿ ಸುಲಭವಾಗಿ ತಲೆ ಕೂದಲಿಗೆ ಕಲರ್ ಹೇಗೆ ಮಾಡೋದು, ಕಪ್ಪಾಗೋ ಥರ ಯಾವ ಥರ ಮಾಡೋದು, ತುಂಬಾ ಸಿಂಪಲ್. ನಾನು ಇವತ್ತು ಹೇಳುವಂಥ ಕೆಲವೊಂದು ಸಿಂಪಲ್ ಟಿಪ್ಸನ್ನು ನೀವು ಫಾಲೋ ಮಾಡಿದರೆ ಸಾಕು. ಹಾಗಾದರೆ ಏನು ಮಾಡಬೇಕು, ತುಂಬ ಜನರಿಗೆ ನನ್ನನ್ನು ಸೇರಿದಂತೆ ಏನಾಗುತ್ತೆ, ಈ ಮದಿರಂಗಿ ಅಥವಾ ಹೆನ್ನ ಪೌಡರನ್ನು ತೊಗೊಂಬಂದದನ್ನ ಡಿಕಾಕ್ಷನ್ ಹಾಕಿ ಕಳಿಸಿ ತಲೆ ಕೂದಲಿಗೆ ಕಲರ್ ಮಾಡಿ 3-4 ಗಂಟೆ ಅದನ್ನ ನೆನೆಸಿಟ್ಟು ಅಂತಂದರೆ ಅದು ತುಂಬ ಕಷ್ಟ ಅಂದ್ಕೊತೀವಿ. ಮತ್ತು ಅಷ್ಟೊಂದು ಟೈಮ್ ಕೂಡ ಇರಲ್ಲ. ಅಂಥ ಟೈಮಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ನಿಮಗೊಂದು ಒಳ್ಳೆ ಉಪಾಯ ಹೇಳ್ತೇನೆ. ನ್ಯಾಟ್ ಹ್ಯಾಬಿಟ್ ಅಂತ ಒಂದು ಬ್ರ್ಯಾಂಡ್ ಇದೆ, ತುಂಬ ಚೆನ್ನಾಗಿದೆ. ಇವರದು ರೆಡಿ ಟು ಯೂಸ್ ಹೆನ್ನ ಪೇಸ್ಟ್ ಅಂತ ಬರುತ್ತೆ. ಅಂದರೆ ನಿಮಗೆ ಈ ಕಾಫಿ ಡಿಕಾಕ್ಷನ್ ಎಲ್ಲ ಹಾಕಿಬಿಟ್ಟು ಕಳಿಸಿ ಜಸ್ಟ್ ನೀವು ಈ ಪೇಸ್ಟನ್ನು ತೊಗೊಂಬರೋದು, ಪ್ಯಾಕೆಟ್ ಓಪನ್ ಮಾಡೋದು, ತಲೆಗೆ ಹಚ್ಚೋದು, 1-2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡೋದು, ಇಷ್ಟೇ ಮಾಡಬೇಕಾಗಿರುವಂಥದ್ದು. ಹಾಗಾದರೆ ಇವರ ಈ ಹೆನ್ನ ಪೇಸ್ಟಿದು ಸ್ಪೆಷಾಲಿಟಿ ಏನು? ಇವರದು 100% ಹರ್ಬಲ್ ಮತ್ತು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಉಪಯೋಗ ಮಾಡಿಕೊಂಡು ಮಾಡಿರುವಂಥ ಹೆನ್ನ ಪೇಸ್ಟ್ ಇದು. ನಿಮಗೆ ರಾಜಸ್ಥಾನದಲ್ಲಿರುವಂಥ ಮದಿರಂಗಿ ಎಲೆಗಳನ್ನು ಇವರು ಸೋರ್ಸ್ ಮಾಡಿಕೊಂಡು ಅದಕ್ಕೆ ಬ್ರಾಹ್ಮಿ ಇರ್ಬೋದು, ಭೃಂಗರಾಜ್ ಇರ್ಬೋದು, ಅಂದರೆ ನಮ್ಮ ತಲೆ ಕೂದಲಿನ ಗ್ರೋತಿಗೆ ಏನೆಲ್ಲ ಬೇಕು, ತಲೆ ಕೂದಲನ್ನು ಚೆನ್ನಾಗಿಡ್ಲಿಕ್ಕೆ ಏನೆಲ್ಲ ಬೇಕು ಅಂತ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳನ್ನು ಸೇರಿಸ್ಕೊಂಡು ಮದಿರಂಗಿ ಪೌಡರ್ ಜೊತೆ ಟೀ ಅಥವಾ ಈ ಕಾಫಿ ಡಿಕಾಕ್ಷನ್ ಎಲ್ಲ ಸೇರಿಸಿ ರೆಡಿ ಮಾಡಿರುವಂತಹ ಪೇಸ್ಟ್ ಇದು ಪೌಡರ್ ಅಲ್ಲ, ಪೇಸ್ಟ್. ಇದನ್ನ ನಾವು ಆನ್ಲೈನಲ್ಲಿ ಕೂಡ ಬೈ ಮಾಡ್ಬೋದು. ನಿಮಗೆ ಲಿಂಕ್ ಬೇಕು ಅಂತಂದರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ. ಇನ್ನೊಂದು, ನಿಮಗೆ ಇದು ಮೆಡಿಕಲ್ ಸ್ಟೋರ್ಗಳಲ್ಲಿ ಬೇಕಾದರೂ ಸಿಗ್ಬೋದು. ಆದರೆ ಆದಷ್ಟು ಅವರದೇ ಬ್ರ್ಯಾಂಡ್ ಹೌದಾ ಅಂತ ಚೆಕ್ ಮಾಡ್ಕೊಂಡು ತಗೊಳ್ಳಿ. ತುಂಬ ಸರಿ ಡೂಪ್ಲಿಕೇಟ್ ಬ್ರ್ಯಾಂಡ್ಗಳು ಬರುತ್ತೆ, ನಮಗೆ ಅವಾಗ ಒಳ್ಳೆಯ ರಿಸಲ್ಟ್ ಸಿಗಲ್ಲ, ನಮ್ಮ ತಲೆ ಕೂದಲು ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಆದ್ದರಿಂದ ಇವರ ಈ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಪೇಸ್ಟ್ ಇದೆಯಲ್ವ, ರೆಡಿ ಟು ಯೂಸ್ ಎನ್ನ ಪೇಸ್ಟ್ ಇದೆಯಲ್ವ, ಇದು ತುಂಬ ಚೆನ್ನಾಗಿದೆ. ನಿಮಗೆ ಫಸ್ಟ್ ಯೂಸಲ್ಲಿ ತುಂಬ ಚೆನ್ನಾಗಿ ನಿಮಗೆ ಗ್ರೇ ಹೇರನ್ನು ಕವರ್ ಮಾಡುತ್ತೆ, ತಲೆ ಕೂದಲು ಸಿಲ್ಕಿ ಸಾಫ್ಟ್ ಸ್ಮೂತ್ ಆಗೋ ಥರ ಮಾಡುತ್ತೆ, ಹೇರ್ ಗ್ರೋತಿಗೆ ಕೂಡ ಒಳ್ಳೆಯದು. ಆದರೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈ ಮದಿರಂಗಿ ಅಥವಾ ರೆಡಿ ಟು ಯೂಸ್ ಹೆನ್ನ ಪೇಸ್ಟ್ ನಿಮ್ಮ ತಲೆ ಕೂದಲು ಲೈಟಾಗಿ, ಅಂದರೆ ತುಂಬ ಜಾಸ್ತಿ ಎಲ್ಲ ಕಡೆ ಬೆಳ್ಳಗಾಗಿಲ್ಲ, ಅಂದರೆ ಲೈಟಾಗಿ ಬೆಳ್ಳಗಾಗಿದೆ, ನಿಮಗೆ ಜಸ್ಟ್ ಡಾರ್ಕ್ ಬರ್ಗಂಡಿ, ಡಾರ್ಕ್ ಬ್ರೌನು, ಅಂದರೆ ಕಂದು ಬಣ್ಣ ಅಥವಾ ಆರೆಂಜಲ್ಲಿ ಡಾರ್ಕ್ ಆರೆಂಜ್ ಅಥವಾ ಕಂದು ಮಿಶ್ರಿತ ಬಣ್ಣ ಇದೆಯಲ್ವ, ಇಷ್ಟು ಸಾಕು ಅಂತಂದರೆ ನೀವು ಬರೀ ಈ ಮದಿರಂಗಿ ಪೇಸ್ಟನ್ನು ಅಷ್ಟೇ ಉಪಯೋಗ ಮಾಡ್ಬೋದು. ಇಲ್ಲ ತಲೆ ಕೂದಲು ತುಂಬ ಬೆಳ್ಳಗಾಗಿದೆ, ಬರೀ ಅಂದರೆ ಬರ್ಗಂಡಿ ಕಲರ್ ಸಾಕಾಗಲ್ಲ, ನಮಗೆ ಡಾರ್ಕ್ ಅಥವಾ ಈ ನ್ಯಾಚುರಲ್ ಬ್ಲ್ಯಾಕ್ ಬಣ್ಣ ಬೇಕು ಅನ್ನೋರು ಅದರ ಜೊತೆಗೇನೆ, ಆ ಪೇಸ್ಟ್ ಜೊತೆಗೇನೆ ಇಂಡಿಗೋ ಪೌಡರ್ ಅಂತ ಕೂಡ ಬರುತ್ತೆ. ಅಂದರೆ ನಿಮಗೆ ಕೇವಲ ಪೇಸ್ಟ್ ಅಷ್ಟನ್ನೇ ಆರ್ಡರ್ ಮಾಡ್ಬೋದು, ಅಥವಾ ಆ ಪೇಸ್ಟ್ ಜೊತೆ ಇಂಡಿಗೋ ಪೌಡರ್ ಕೂಡ ಬರುತ್ತೆ, ಕಾಂಬೋ ಬರುತ್ತೆ. ಅದೆರಡನ್ನೂ ತರಿಸ್ಕೊಳ್ಳಿ. ಫಸ್ಟ್ ಡೇ ಮದಿರಂಗಿ ಪೇಸ್ಟನ್ನು ಹಾಕಿ, ಅಂದರೆ ಹಾಕುವಾಗ ಫಸ್ಟ್ ಇನ್ನೊಂದ್ಸರಿ ಹೇಳ್ತೀನಿ, ತಲೆ ಕೂದಲು ಕ್ಲೀನಾಗಿರಬೇಕು. ಇನ್ನೊಂದು ಕೈಗೆ ಗ್ಲೌಸನ್ನು ಯೂಸ್ ಮಾಡಿ ನೀಟಾಗಿ ಪೇಸ್ಟನ್ನು ಒಂದು ಬೌಲಿಗೆ ಹಾಕಿ, ಕೈಗೆ ಗ್ಲೌಸನ್ನು ಹಾಕಿ ಕ್ಲೀನಾಗಿ ತಲೆಗೆ ಹಚ್ಚಿ 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ ಶಾಂಪು ಉಪಯೋಗ ಮಾಡಬೇಡಿ. ನೆಕ್ಸ್ಟ್ ಡೇ ನಿಮ್ಗಾಗ ಡಾರ್ಕ್ ಬ್ರೌನು ಬರ್ಗಂಡಿ ಕಲರ್, ನೋಡಿ ನಾನು ಜಸ್ಟ್ ಈ ಥರ ಇದೆಯಲ್ವಾ, ಈ ಥರ ಕಲರ್ ನಿಮಗೆ ಶೇಡ್ ಸಿಗುತ್ತೆ. ನಾನು ಹಾಕಿ ಒಂದು 6 ವಾರದ ಮೇಲಾಯಿತು. ನಾನು ಇಂಡಿಗೋ ಪೌಡರ್ದು ಪೇಸ್ಟ್ ಈ ಟೈಮ್ ಹಾಕಿಲ್ಲ, ಯಾಕಂತಂದರೆ ಅದಕ್ಕಿಂತ ಹಿಂದೆ ಸ್ವಲ್ಪ ದಿನ ಹಿಂದೆ ಅಂದರೆ ಹೇರ್ ಕಲರ್ ಹಾಕ್ಕೊಂಡಿದ್ದೆ, ಯಾವುದೋ ಫಂಕ್ಷನ್ ಇತ್ತು, ಇನ್ಸ್ಟೆಂಟ್ ಹೇರ್ ಕಲರ್ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ನೆಕ್ಸ್ಟ್ ಹಾಕುವಾಗ ಸ್ವಲ್ಪ ಅಂದರೆ ವೈಟ್ ಆಗಿತ್ತು ಅಂತಂದ್ಬಿಟ್ಟು ಬರೀ ನ್ಯಾಟ್ ಹ್ಯಾಬಿಟ್ ಅವ್ರದ್ದು ಪೇಸ್ಟ್, ಮೆಹಂದಿ ಪೇಸ್ಟ್ ಅಷ್ಟೇ ಹಾಕಿದೆ. ಡಾರ್ಕ್ ಬರ್ಗಂಡಿ ಕಲರ್ ಬಂತು, ನನಗೆ ಸಾಕು, ಕವರ್ ಆಯಿತು, ಚೆನ್ನಾಗಿದೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಹಾಕುವಾಗ ನಾನು ಮದರಂಗಿ ಪೇಸ್ಟ್ ಮತ್ತು ನೆಕ್ಸ್ಟ್ ಡೇ ಅದರದ್ದು ಇಂಡಿಗೋ ಪೌಡರ್ದು ಪೇಸ್ಟನ್ನು ಹಾಕೋಬೇಕು. ನಿಮಗೆ ಬ್ಲ್ಯಾಕ್ ಕಲರ್ ಅಥವಾ ಕಪ್ಪು ಬಣ್ಣ ಬೇಕು ಅಂತಂದರೆ, ಅಂದರೆ ಮರುದಿನ ನೀವು ಮದರಂಗಿ ಹಾಕಿರ್ತೀರಲ್ವ ಪೇಸ್ಟ್, ಅದರ ಮರುದಿನ ಅಥವಾ ನೀವು ಮದರಂಗಿ ಹಾಕಿ ತಲೆ ಕೂದಲನ್ನು ತೊಳೆದು ಒರೆಸ್ತೀರಲ್ವ, ಸ್ವಲ್ಪ ತಲೆ ಕೂದಲು ಒದ್ದೆ ಇರುವಾಗಲೇ ಇಂಡಿಗೋ ಪೌಡರ್ದು ಪೇಸ್ಟನ್ನು ಕಲಿಸ್ಬಿಟ್ಟು ಹಾಕಿ 1.5 ಗಂಟೆ ಬಿಟ್ಟು ನಂತರ ಮತ್ತೆ ನೀವು ನೀರಲ್ಲಿ ತೊಳ್ಕೊಬೋದು. ಅಥವಾ ಮರುದಿನ ಇಂಡಿಗೋ ಪೌಡರ್ದು ಪೇಸ್ಟನ್ನು ಕಲಿಸ್ಬಿಟ್ಟು ಕೈಗೆ ಗ್ಲೌಸ್ ಹಾಕ್ಕೊಂಡೇ ನೀವು ಹಚ್ಕೋಬೇಕು. ಆಮೇಲೆ ಕೈ ಕಲರ್ ಆಯಿತು, ಮುಖ ಕಲರ್ ಆಯಿತು ಅಂತ ಹೇಳಬೇಡಿ. ಮುಖಕ್ಕೆ ನೀವು ಇಲ್ಲೆಲ್ಲ ಯಾವುದಾದ್ರೂ ಒಂದು ಕವರ್ ಮಾಡಿಕೊಂಡು ಮುಖಕ್ಕೆ ಬೀಳದ ಹಾಗೆ ಅಥವಾ ಕೈಗೆ ಅಂಟದ ಹಾಗೆ ಗ್ಲೌಸ್ ಹಾಕಿನೇ ಹಚ್ಕೊಳ್ಳಿ. ಯಾಕಂತಂದರೆ ನಿಮಗೆ ಇಂಡಿಗೋದು ಕಲರ್ ಇದೆಯಲ್ಲ ತುಂಬ ಡಾರ್ಕ್ ಇರುತ್ತೆ, ಅದಷ್ಟು ಬೇಗ ಹೋಗಲ್ಲ. ಸೊ ನೆಕ್ಸ್ಟ್ ಡೇ ನೀವು ಇಂಡಿಗೋ ಪೌಡರ್ದು ಪೇಸ್ಟ್ ಹಾಕಿಬಿಟ್ಟು ನೀವು 1.5 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ಗ್ರೇ ಹೇರ್ ಕವರ್ ಆಗುತ್ತೆ, ನ್ಯಾಚುರಲ್ ಆಗಿ ಬ್ಲ್ಯಾಕ್ ಶೇಡ್ ಸಿಗುತ್ತೆ. ತುಂಬ ಜನ
ಏನು ಮಾಡ್ತಾರೆ ಹೇರ್ ಕಲರ್ ಮಾಡ್ಕೊಳ್ಳುವಾಗ ಈ ಬರೀ ನ್ಯಾಟ್ ಹ್ಯಾಬಿಟ್ದು ಮದಿರಂಗಿ ಪೇಸ್ಟ್ ಅಷ್ಟೇ ಸಾಕು ಅಂತಾರೆ. ಯಾಕಂತಂದರೆ ಫುಲ್ಲು ಅಂದರೆ ವೈಟ್ ಏನೂ ಆಗಿರಲ್ಲ, ಬೆಳ್ಳಗಾಗಿರಲ್ಲ ತಲೆ ಕೂದಲು. ಅಂಥ ಟೈಮಲ್ಲಿ ಬರೀ ಮದಿರಂಗಿ ಪೇಸ್ಟ್ ಅಷ್ಟೇ ಸಾಕಾಗುತ್ತೆ. ಬ್ಲ್ಯಾಕ್ ಕಲರೇ ಬೇಕು ಅನ್ನೋರು, ಅದು ತುಂಬ ಜಾಸ್ತಿ ಎಲ್ಲ ಕಡೆ ಬೆಳ್ಳಗಾಗಿದೆ ಅನ್ನೋರು ನೆಕ್ಸ್ಟ್ ಡೇ ಇಂಡಿಗೋ ಪೌಡ್ರದ್ದು ಪೇಸ್ಟನ್ನು ಹಚ್ಬೋದು ನಾನು ಹೇಳಿದ ರೀತಿ. ಅದಾದ ನಂತರ ಒಂದಿನ ಬಿಟ್ಟು ಅಥವಾ 2 ದಿನ ಬಿಟ್ಟು ತಲೆಗೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡಿಕೊಂಡು ನೀವು ಒಳ್ಳೆ ನ್ಯಾಚುರಲ್ ಶಾಂಪು ಹಾಕ್ಕೊಂಡು ತಲೆ ಸ್ನಾನ ಮಾಡ್ಬೋದು. ಇನ್ನೊಂದೇನು ಅಂತಂದರೆ, ನೀವು ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ ಅಂತಂದರೆ ಅವ್ರದ್ದೇ ರೂಟ್ ಟಚಪ್ ಹೇರ್ ಆಯಿಲ್ ಕೂಡ ಬರುತ್ತೆ ಕೆಲವೊಂದು. ಅದನ್ನ ಉಪಯೋಗ ಮಾಡಿದರೆ ನೀವು ರೆಗ್ಯುಲರ್ ಬೇಸಿಸ್ ತಲೆ ಕೂದಲಿನ ಶೇಡ್ ಇದೆಯಲ್ವ ತುಂಬ ಚೆನ್ನಾಗಿ ತುಂಬ ದಿನ ಉಳಿಯುತ್ತೆ ಮತ್ತು ಹೇರ್ ಗ್ರೋತಿಗೆ ಕೂಡ ಒಳ್ಳೆಯದು. ನೀವು 1 ತಿಂಗಳು ಬಿಟ್ಟು ಅಥವಾ ಒಂದು 6 ದಿನ ಬಿಟ್ಟು ಮತ್ತೆ ರೀಟಚ್ ಅಪ್ ಮಾಡಿಸಿದ್ರಂತಂದರೆ ಮತ್ತೆ ಅದು ಅಟ್ಲೀಸ್ಟ್ ಒಂದು 2 ತಿಂಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ ಕಲರು. ಕೆಲವೊಂದು ಸರಿ ನಾವು ಬರೀ ಮೆಹಂದಿ ಪೇಸ್ಟಿಂದ ರೀಟಚ್ ಅಪ್ ಮಾಡ್ಕೋಬೋದು ಅಥವಾ ಇಂಡಿಗೋ ಪೌಡರ್ ಪೇಸ್ಟಿಂದನೂ ರೀಟಚ್ ಅಪ್ ಮಾಡ್ಕೋಬೋದು. ನಿಮಗೆ ಯಾವ ಶೇಡ್ ಬೇಕನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೋದು. ಸೊ ನೀಟಾಗಿ ಅಪ್ಲೈ ಮಾಡಿ. ಆದರೆ ಏನನ್ನಾದರೂ ಹಚ್ಚೋಕ್ಕೆ ಮುಂಚೆ ಅದು ಮುಖಕ್ಕಿರಲಿ ತಲೆ ಕೂದಲಿಗಿರಲಿ ಪ್ಯಾಚ್ ಟೆಸ್ಟ್ ಮಾಡೋದಕ್ಕೆ ಮರಿಬೇಡಿ. ಒಂಚೂರು ಪೇಸ್ಟನ್ನು ರೆಡಿ ಮಾಡಿಕೊಂಡು ಕಿವಿಯ ತಲೆ ಕೆಳಗಡೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ತೊಳೆದು ನೋಡಿ, ಏನೂ ಇರಿಟೇಷನ್ ಆಗಲ್ಲ ಅಂತ ಕನ್ಫರ್ಮ್ ಆದ ನಂತರ ತಲೆಗೆ ಹಚ್ಕೋಬೋದು ಅಥವಾ ಕೈಗೆ ಬೇಕಾದರೂ ನೀವು ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ಚೆಕ್ ಮಾಡ್ಬೋದು. ಪ್ಯಾಚ್ ಟೆಸ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂತಂದರೆ ಎಲ್ಲರ ಸ್ಕಿನ್ ಒಂದೇ ಥರ ಇರಲ್ಲ. ಕೆಲವರ ಸ್ಕಿನ್ ಕೆಲವೊಂದು ಇಂಗ್ರೀಡಿಯೆಂಟ್ಸ್ಗಳಿಗೆ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಅದರಿಂದ ಪ್ಯಾಚ್ ಟೆಸ್ಟ್ ಮಾಡೋದನ್ನು ಮರಿಬೇಡಿ. ನೀವು ಬೈ ಮಾಡುವಾಗ ಆರ್ಡರ್ ಮಾಡುವಾಗ ಕೂಡ ಅಷ್ಟೇ, ಅದು ಒರಿಜಿನಲ್ ಆಗಿದೆಯಾ ಅಥವಾ ಚೆನ್ನಾಗಿದೆಯಾ, ಅದೇ ಬ್ರ್ಯಾಂಡ ನೋಡ್ಕೊಂಡು ಬೈ ಮಾಡ್ಕೊಳ್ಳಿ. ಫೀಡ್ಬ್ಯಾಕನ್ನು ಚೆಕ್ ಮಾಡ್ಕೊಂಡು ಬೈ ಮಾಡ್ಕೊಳ್ಳಿ. ಇವರ ಪ್ರಾಡಕ್ಟ್ ಬಗ್ಗೆ ಅಂತೂ ಟಾಪ್ ಫೀಡ್ಬ್ಯಾಕ್ ಇದೆ. ನೀವು ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ನೈಕ್ ಅಥವಾ ಅವರ ವೆಬ್ಸೈಟಲ್ಲಿ ಬೇಕಾದರೂ ಹೋಗಿ ಚೆಕ್ ಮಾಡಿ. ತುಂಬ ಚೆನ್ನಾಗಿರುವಂಥ ಫೀಡ್ಬ್ಯಾಕ್ ಇದೆ. ಅಂದರೆ ಹಾಕಿದ ಒಂದೇ ಅಪ್ಲೈಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ, ತಲೆ ಕೂದಲು ಸ್ಮೂತ್ ಆಗಿದೆ, ಕಲರ್ ಚೆನ್ನಾಗಿ ಬಂದಿದೆ ಅಂತ ತುಂಬ ಜನರದ್ದು ಒಳ್ಳೊಳ್ಳೆಯ ಕಮೆಂಟ್ಸ್ ಇದೆ. ನಾನು ಅದನ್ನ ಚೆಕ್ ಮಾಡ್ಕೊಂಡು ನಿಮಗೆ ಹೇಳ್ತಾ ಇರೋದು, ನಾನು ಯೂಸ್ ಮಾಡೀನಿ ನಿಮಗೆ ಹೇಳ್ತಾ ಇರೋದು. ಸೊ ಈ ಮೆಥಡನ್ನು ಉಪಯೋಗ ಮಾಡಿಕೊಂಡು ಕಷ್ಟಪಡದೆ ಮನೆಯಲ್ಲಿ ನ್ಯಾಚುರಲ್ ಆಗಿ ತಲೆ ಕೂದಲನ್ನು ಕಲರ್ ಮಾಡ್ಕೋಬೋದು, ಹ್ಯಾಪಿಯಾಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕೋಂಥ ಎಲ್ಲ ವೀಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಇದೇ ಥರ ಮಿಸ್ ಗ್ಲೋ ಅಂತ ನಂದು ಬ್ಯೂಟಿ ಟಿಪ್ಸ್ದು ಮತ್ತು ಸ್ಕಿನ್ ಕೇರ್ದು ಬಗ್ಗೆ ಒಂದು ಚಾನೆಲ್ ಇದೆ, ಅದನ್ನು ಕೂಡ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.